नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती उत्तम श्लोके भक्तिर्भवति नैष्टिकी भक्तिर्भवति नैष्टिकी ಶ್ರೀಮದ್ಭಾಗವತ ಸ್ಕಂದ 4 ಅಧ್ಯಾಯ 8 ಶ್ಲೋಕ 59 60 58 ಪರಿಚರ್ಯಾ ಭಗವತೋ ಪರಿಚರ್ಯಾ ಭಗವತೋ ಯಾವತ್ಯಃ ಪೂರ್ವಸೇವಿತಾಃ ಯಾವತ್ಯಃ ಪೂರ್ವಸೇವಿತಾ ತಾ ಮಂತ್ರಹೃದಯೇನೈವ ಮಂತ್ರಹೃದಯೇನೈವ ಪ್ರಯುಂಜ್ಯಾನ್ ಮಂತ್ರಮೂರ್ತಯೇ ಪ್ರಯುಜ್ಯಾನ್ ಮಂತ್ರಮೂರ್ತಯೇ ಪರಿಚರ್ಯಾ ಸೇವೆಯು ಪರಿಚರ್ಯಾ ಸೇವೆಯ ಭಗವತಃ ದೇವೋತ್ತಮ ಪುರುಷನ ಭಗವತಃ ದೇವೋತ್ತಮ ಪುರುಷನ ಯಾವತ್ಯಃ ವಿಹಿತವಾದಂತೆ ಮೇಲೆ ಸೂಚಿಸಿದಂತೆ ಯಾವತ್ಯಃ ವಿಹಿತವಾದಂತೆ ಮೇಲೆ ಸೂಚಿಸಿದಂತೆ ಪೂರ್ವ ಸೇವಿತಾಃ ಪೂರ್ವಾಚಾರ್ಯರಿಂದ ಆಚರಿಸಲ್ಪಟ್ಟಂತೆ ಅಥವಾ ಸೂಚಿಸಬಾದಂತೆ ಪೂರ್ವಾಚಾರ್ಯರಿಂದ ಆಚರಿಸಲ್ಪಟ್ಟಂತೆ ಅಥವಾ ಸೂಚಿತವಾದಂತೆ ತಾಹ ಮಂತ್ರಗಳನ್ನು ಹೃದಯದೊಳಗೆ ಹೃದಯದ ಒಳಗೆ ಏವ ಖಂಡಿತವಾಗಿಯೂ ಪೂಜಿಸಬೇಕು ಮಂತ್ರಮೂರ್ತೆ ಮಂತ್ರದಿಂದ ಅಭಿನ್ನವಾದವನಿಗೆ ನಿರ್ದಿಷ್ಟ ವಸ್ತು ಸಾಮಗ್ರಿಗಳನ್ನು ಇಟ್ಟುಕೊಂಡು ಪರಮಪ್ರಭುವನ್ನು ಹೇಗೆ ಪೂಜಿಸಬೇಕೆಂಬ ವಿಷಯದಲ್ಲಿ ಹಿಂದಿನ ಭಕ್ತರು ಅನುಸರಿಸಿದ ಹಾದಿಯನ್ನೇ ಅನುಸರಿಸಿ ನಡೆಯಬೇಕು ಅಥವಾ ಮಂತ್ರವನ್ನು ಉಚ್ಚರಿಸುತ್ತಾ ಮಂತ್ರದಿಂದ ಬೇರೆ ಎಲ್ಲದ ದೇವೋತ್ತಮ ಪರಮ ಪುರುಷನಿಗೆ ತನ್ನ ಹೃದಯದೊಳಗೆ ಪೂಜೆಯನ್ನು ಸಲ್ಲಿಸಬೇಕು. ನಿರ್ದಿಷ್ಟ ವಸ್ತು ಸಾಮಗ್ರಿಗಳನ್ನು ಇಟ್ಟುಕೊಂಡು ಪರಮಪ್ರಭುವನ್ನು ಹೇಗೆ ಪೂಜಿಸಬೇಕೆಂಬ ವಿಷಯದಲ್ಲಿ ಹಿಂದಿನ ಭಕ್ತರು ಅನುಸರಿಸಿದ ಹಾದಿಯನ್ನೇ ಅನುಸರಿಸಿ ನಡೆಯಬೇಕು. ಅಥವಾ ಮಂತ್ರವನ್ನು ಉಚ್ಚರಿಸುತ್ತಾ ಮಂತ್ರದಿಂದ ಬೇರೆಯಲ್ಲದ ದೇವೋತ್ತಮ ಪರಮಪುರುಷನಿಗೆ ತನ್ನ ಹೃದಯದೊಳಗೆ ಪೂಜೆಯನ್ನು ಸಲ್ಲಿಸಬೇಕು. ಭಾವಾರ್ಥ ಓದಿ ಯಾರಾದರೂ. ಹರೇ ಕೃಷ್ಣ ಪ್ರಭುಜಿನ ಓದ್ತೀನಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯಕ್ತಿಯು ಭಗವಂತನ ವಿಗ್ರಹವನ್ನು ಅಗತ್ಯವಾದ ಸಕಲ ಸಾಮಗ್ರಿಗಳೊಂದಿಗೆ ಪೂಜಿಸಲು ಸಾಧ್ಯವಾಗದೆ ಹೋಗಬಹುದು. ಆಗ ಅವನು ಭಗವಂತನ ಆ ವಿಗ್ರಹವನ್ನು ಕುರಿತು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಹೂವು, ಚಂದನ, ಶಂಖ, ಛತ್ರ, ಚಾಮರ, ವ್ಯಜನ ಮೊದಲಾದ ಸಮಸ್ತವನ್ನು ಮನಸ್ಸಿನಲ್ಲಿ ಅರ್ಪಿಸುತ್ತಾ ಪೂಜೆ ಮಾಡಬಹುದು. ಹಾಗೆಯೇ ನೈವೇದ್ಯವನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಮಂತ್ರವು ದೇವೋತ್ತಮ ಪರಮಪುರುಷನು ಅನನ್ಯರಾದುದರಿಂದ ಭೌತ ವಸ್ತುಗಳಿಲ್ಲದಿರುವಾಗ ಮಂತ್ರದಿಂದಲೇ ಭಗವಂತನ ಮೂರ್ತಿಗೆ ಪೂಜೆಯನ್ನು ಮಾಡಬಹುದು. ಹೀಗೆ ಮನಸ್ಸಿನಲ್ಲಿ ಭಗವಂತನನ್ನು ಪೂಜಿಸಿದ ಬ್ರಾಹ್ಮಣನ ಕಥೆಯನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿದೆ. ಅದನ್ನು ಈ ಸಂದರ್ಭದಲ್ಲಿ ನೋಡಬಹುದು. ವಸ್ತುಗಳನ್ನು ಆಲೋಚನೆ ಮಾಡುತ್ತಲೇ ಅವುಗಳನ್ನು ಮಂತ್ರ ಸಮೇತವಾಗಿ ವಿಗ್ರಹಕ್ಕೆ ಸಲ್ಲಿಸಬಹುದು. ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಅಷ್ಟು ಮಟ್ಟಿಗೆ ಉದಾರವೂ ಶಕ್ತಿಯುತವೂ ಆದ ಸೌಲಭ್ಯಗಳಿವೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಂ
ವಚಸಾ ಮನೋಗತಂ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಪರಿಚರ್ಯಮಾಣೋ ಭಗವಾನ್ ಭಕ್ತಿಮತ್ ಪರಿಚರ್ಯಯ ಭಕ್ತಿಮತ್ ಪರಿಚರ್ಯಯ ಪುಂಸಾಂ ಅಮಾಯಿನಾಂ ಸಮ್ಯಕ್ ಮಾಯಿನಾಂ ಭಜತಾಂ ಭಾವವರ್ಧನಃ ಭಾವವರ್ಧನಃ ಶ್ರೇಯೋ ದಿಶತಿ ಅಭಿಮತಂ ಶ್ರೇಯೋ ದಿಶತಿ ಅಭಿಮತಂ ಯದ್ಧರ್ಮಾದಿಷು ದೇಹಿನಾಂ ಯದ್ಧರ್ಮಾದಿಷು ದೇಹಿನಾಂ. ಏವಂ ಹೀಗೆ ಹೀಗೆ ಕಾಯೇನ ಶರೀರದಿಂದ ಕಾಯೇನ ಶರೀರದಿಂದ ಮನಸ ಮನಸ್ಸಿನಿಂದ ಮನಸ್ಸಿನಿಂದ ವಚಸ ಮಾತುಗಳಿಂದ ವಚಸ ಮಾತುಗಳಿಂದ ಕೂಡ ಚ ಕೂಡ ಮನಃ ಗತಂ ಕೇವಲ ಭಗವಂತನ ಚಿಂತನೆ ಮಾಡುವುದರಿಂದ ಮನಃಗತಂ ಭಗವಂತನ ಚಿಂತನೆ ಮಾಡುವುದರಿಂದ ಪರಿಚರ್ಯಮಾಣಃ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಪರಿಚರ್ಯಮಾನಃ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಭಗವಾನ್ ದೇವೋತ್ತಮ ಪರಮಪುರುಷನು ಭಗವಾನ್ ದೇವೋತ್ತಮ ಪರಮಪುರುಷನು ಭಕ್ತಿಮತ್ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳ ಪ್ರಕಾರ ಪರಿಚರ್ಯೆಯ ಭಗವಂತನನ್ನು ಆರಾಧಿಸುವುದರಿಂದ ಭಕ್ತನಿಗೆ ಅಮಾಯಿನಾಂ ಪ್ರಾಮಾಣಿಕನೂ ಗಂಭೀರನೂ ಆಗಿರುವ ಸಮ್ಯಕ್ ಪರಿಪೂರ್ಣವಾಗಿ ಭಜತಾಂ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಾವವರ್ಧನ ಭಕ್ತನ ಭಾವಾವೇಶವನ್ನು ಹೆಚ್ಚಿಸುವ ಭಗವಂತನು ಶ್ರೇಯ ಅಂತಿಮ ಗುರಿಯನ್ನು ಇಶತಿ ಅನುಗ್ರಹಿಸುತ್ತಾನೆ ಅಭಿಮತಂ ಅಪೇಕ್ಷೆಯನ್ನು ಅವು ಇರುವಂತೆ ಧರ್ಮ ಆದಿಶು ಆಧ್ಯಾತ್ಮಿಕ ಜೀವನ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಬದ್ಧಾತ್ಮರ ಯಾವ ವ್ಯಕ್ತಿಯು ದೇಹ ಮನಸ್ಸು ಮಾತುಗಳಿಂದ ಪ್ರಾಮಾಣಿಕವಾಗಿಯೂ ಗಂಭೀರವಾಗಿಯೂ ಭಗವಂತನ ಸೇವೆಯಲ್ಲಿ ನಿರತನಾಗಿರುತ್ತಾನೆಯೋ ಮತ್ತು ವಿದ್ಯುಕ್ತವಾದ ಭಕ್ತಿ ಚಟುವಟಿಕೆಗಳಲ್ಲಿ ಎಡೆ ಬಿಡದೆ ತೊಡಗಿರುತ್ತಾನೆಯೋ ಅವನ ಬಯಕೆಯನ್ನು ಭಗವಂತನು ಪೂರೈಸುತ್ತಾನೆ. ಆ ಭಕ್ತನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಬಯಸಿದರೂ ಆ ಫಲಗಳು ಅವನಿಗೆ ದೊರಕುತ್ತವೆ. ಯಾವ ವ್ಯಕ್ತಿಯು ದೇಹ ಮನಸ್ಸು ಮಾತುಗಳಿಂದ ಪ್ರಾಮಾಣಿಕವಾಗಿಯೂ ಗಂಭೀರವಾಗಿಯೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆಯೋ ಮತ್ತು ವಿದ್ಯುಕ್ತವಾದ ಭಕ್ತಿ ಚಟುವಟಿಕೆಗಳಲ್ಲಿ ಎಡೆಬಿಡದೆ ತೊಡಗಿರುತ್ತಾನೆಯೋ ಅವನ ಬಯಕೆಯನ್ನು ಭಗವಂತನು ಪೂರೈಸುತ್ತಾನೆ. ಆ ಭಕ್ತನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಬಯಸಿದರೂ ಆ ಫಲಗಳು ಅವನಿಗೆ ದೊರಕುತ್ತವೆ. ಭಾವಾರ್ಥ ಓದ್ಲ ಪ್ರಭು. ಭಕ್ತಿ ಸೇವೆಯು ತುಂಬಾ ಸತ್ಯಯುತವಾದದ್ದು. ಅದರಲ್ಲಿ ತೊಡಗಿರುವುದರಿಂದ ವ್ಯಕ್ತಿಯು ತನಗೆ ಅಪೇಕ್ಷವಾಗಿರುವ ಏನನ್ನೇ ಆಗಲಿ ಪರಮಪುರುಷನಿಂದ ವರವಾಗಿ ಪಡೆಯಬಹುದು. ಬದ್ಧಾತ್ಮರು ಈ ಲೌಕಿಕ ಜಗತ್ತಿಗೆ ಬಹುವಾಗಿ ಅಂಟಿಕೊಂಡಿರುತ್ತಾರೆ. ಧಾರ್ಮಿಕ ವಿಧಿಗಳನ್ನು ನಡೆಸಿ ಧರ್ಮ ಮತ್ತು ಅರ್ಥ ಎಂಬ ಲೌಕಿಕ ಲಾಭಗಳನ್ನು ಪಡೆಯಲು ಬಯಸುತ್ತಾರೆ. ಭಕ್ತಿ ಯೋಗೇನ ಭೂಯಸ
ತಂ ನಿರಂತರ ಭಾವೇನ ತಂ ನಿರಂತರ ಭಾವೇನ ಭಾವೇನ ಭಜೇತಾರ್ಧ ವಿಮುಕ್ತಯೇ ವಿಮುಕ್ತಯೇ ವಿರಕ್ತಃ ಚ ಜೀವನದಲ್ಲಿ ಪೂರ್ಣ ವಿರಾಗಿಯಾದವನು ಜೀವನದಲ್ಲಿ ಪೂರ್ಣ ವಿರಾಗಿಯಾದವನು ಇಂದ್ರಿಯ ರಥವು ಇಂದ್ರಿಯ ತೃಪ್ತಿಯ ವಿಚಾರದಲ್ಲಿ ಇಂದ್ರಿಯ ರಥವು ಇಂದ್ರಿಯ ತೃಪ್ತಿಯ ವಿಚಾರದಲ್ಲಿ ಭಕ್ತಿಯೋಗೇನ ಭಕ್ತಿ ಸೇವೆ ಪ್ರಕ್ರಿಯೆಯಿಂದ ಭಕ್ತಿ ಯೋಗೇನ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಭೂಯಸ ಮಹಾ ತೀವ್ರತೆಯಿಂದ ಮಹಾದೇವತೆಯಿಂದ ತಂ ಅವನನ್ನು ಪರಮೋನ್ನತನನ್ನು ಪರಮೋನ್ನತನನ್ನು ನಿರಂತರ ಸತತವಾಗಿ ದಿನವೂ 24 ಗಂಟೆಗಳು ಸತತವಾಗಿ ದಿನವೂ 24 ಗಂಟೆಗಳು ಭಾವೇನ ಭಾವಾವೇಶದ ಅತ್ಯುನ್ನತ ಹಂತದಲ್ಲಿ ಭಾವೇನ ಭಾವಾವೇಶದ ಅತ್ಯುನ್ನತ ಹಂತದಲ್ಲಿ ಭಜೇತ ಪೂಜಿಸಬೇಕು ಭಜೇತ ಪೂಜಿಸಬೇಕು ಅರ್ಧ ನೇರವಾಗಿ ಅರ್ಧ ನೇರವಾಗಿ ವಿಮುಕ್ತಯೇ ಮುಕ್ತಿಗೋಸ್ಕರ ಮುಕ್ತಿಗೋಸ್ಕರ ಅನುವಾದ ವ್ಯಕ್ತಿಯು ಮೋಕ್ಷದ ವಿಷಯದಲ್ಲಿ ಹೆಚ್ಚು ಗಂಭೀರವಾಗಿದ್ದರೆ ಅಲೌಕಿಕವಾದ ಪ್ರೇಮ ಸೇವಾ ಪ್ರಕ್ರಿಯೆಯಲ್ಲಿ ಅವನು ನಿರತನಾಗಬೇಕು. ದಿನದ 24 ಗಂಟೆಯೂ ದಿವ್ಯವಾದ ಆನಂದದಲ್ಲಿ ಮುಳುಗಿರಬೇಕು. ಇಂದ್ರಿಯ ಕಾಮನೆಗಳಿಗೆ ಸಂಬಂಧಿಸಿದ ಸಮಸ್ತ ಚಟುವಟಿಕೆಗಳಿಂದ ಖಂಡಿತವಾಗಿಯೂ ದೂರವಾಗಿರಬೇಕು. ವ್ಯಕ್ತಿಯು ಮೋಕ್ಷದ ವಿಷಯದಲ್ಲಿ ಹೆಚ್ಚು ಗಂಭೀರವಾಗಿದ್ದರೆ ಅಲೌಕಿಕವಾದ ಪ್ರೇಮ ಸೇವಾ ಪ್ರಕ್ರಿಯೆಯಲ್ಲಿ ನಿರತನಾಗಬೇಕು. ದಿನದ 24 ಗಂಟೆಯು ದಿವ್ಯವಾದ ಆನಂದದಲ್ಲಿ ಮುಳುಗಿರಬೇಕು. ಇಂದ್ರಿಯ ಕಾಮನೆಗಳಿಗೆ ಸಂಬಂಧಿಸಿದ ಸಮಸ್ತ ಚಟುವಟಿಕೆಗಳಿಂದ ಖಂಡಿತವಾಗಿಯೂ ದೂರವಾಗಿರಬೇಕು. ಭಾವಾರ್ಥ ದೊಡ್ಡದಿದೆ. ಒಂದೊಂದು ಪ್ಯಾರಾಗ್ರಾಫ್ ಓದ್ಬೋದು. ಕೃಷ್ಣ ಗುರುಜಿ ಒಂದ್ ಪ್ಯಾರ ಓದ್ತೀನಿ. ಬೇರೆ ಬೇರೆ ವ್ಯಕ್ತಿಗಳ ಉದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಪೂರ್ಣತೆಯ ಬೇರೆ ಬೇರೆ ಹಂತಗಳಿರುತ್ತವೆ. ಸಾಮಾನ್ಯವಾಗಿ ಜನರು ಕರ್ಮಿಗಳು, ಏಕೆಂದರೆ ಅವರು ಇಂದ್ರಿಯ ಶೋಷಣೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ. ಕರ್ಮಿಗಳಿಗಿಂತ ಮೇಲು ಮಟ್ಟದವರು ಜ್ಞಾನಿಗಳು. ಅವರು ಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದಬೇಕೆಂದು ಬಯಸುತ್ತಾರೆ. ಯೋಗಿಗಳು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿರುವವರು, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನ ಚರಣ ಕಮಲಗಳನ್ನು ಧ್ಯಾನಿಸುತ್ತಿರುತ್ತಾರೆ. ಭಕ್ತರು ಇವರೆಲ್ಲರಿಗಿಂತಲೂ ಮೇಲಿನವರು. ಅವರು ಸುಮ್ಮನೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುತ್ತಾರೆ. ಅವರು ಆನಂದದ ಅತ್ಯುನ್ನತ ನೆಲೆಯಲ್ಲಿ ನೆಲೆಸಿರುತ್ತಾರೆ. ಹರೇ ಕೃಷ್ಣ ಗುರುಜಿ. ಇನ್ನೊಬ್ರು ಪ್ರಭು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜರಿಗೆ ಇಂದ್ರಿಯ ಸಂತೃಷ್ಟಿಯ ಬಯಕೆ ಯಾವುದೂ ಇಲ್ಲದೆ ಹೋದರೆ ನೇರವಾಗಿ ಭಗವಂತನ ದಿವ್ಯವಾದ ಪ್ರೇಮ ಸೇವೆಯಲ್ಲಿ ನಿರತನಾಗಬೇಕೆಂದು ನಾರದರು ಉಪದೇಶಿಸಿದರು. ಅಪವರ್ಗ ಅಥವಾ ಬಿಡುಗಡೆಯ ಪಥವು ಪ್ರಾರಂಭವಾಗುವುದು ಮೋಕ್ಷ ಎಂಬ ಹಂತದಿಂದ. ಈ ಶ್ಲೋಕದಲ್ಲಿ ವಿಶೇಷವಾಗಿ ವಿಮುಕ್ತಯೇ ಬಿಡುಗಡೆಗಾಗಿ ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಈ ಭೌತ ಜಗತ್ತಿನಲ್ಲೇ ಸಂತೋಷವಾಗಿರಬೇಕೆಂದು ವ್ಯಕ್ತಿಯು ಬಯಸುವುದಾದ ಪಕ್ಷದಲ್ಲಿ ಇಂದ್ರಿಯ ಶೋಷಣೆಗೆ ಉತ್ತಮೋತ್ತಮ ಅವಕಾಶವಿರುವ ಬೇರೆ ಬೇರೆ ಲೋಕಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೋಗಲು ಆಸೆ ಪಡಬಹುದು. ಆದರೆ ನಿಜವಾದ ಮೋಕ್ಷ ಅಥವಾ ಬಿಡುಗಡೆಗೆ ಅಂತಹ ಯಾವ ಆಸೆಯೂ ಇರಬಾರದು. ಇದನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅನ್ಯಾಭಿಲಾಷಿತ ಶೂನ್ಯಂ ಲೌಕಿಕ ಇಂದ್ರಿಯ ಭೋಗದ ಬಯಕೆ ಇಲ್ಲದೆ ಎಂದು ವಿವರಿಸಿದೆ. ಇನ್ನು ಐಹಿಕ ಜೀವನವನ್ನು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಭೋಗಿಸಬೇಕೆಂದು ಯಾರು ಅಪೇಕ್ಷೆ ಪಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಭಕ್ತಿಯೋಗದಲ್ಲಿನ ಮೋಕ್ಷದ ಹಂತವನ್ನು ಸಲಹೆ ಮಾಡುವುದಿಲ್ಲ. ಇಂದ್ರಿಯ ಭೋಗದ ಕಲ್ಮಶವನ್ನು ಯಾರು ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತಾರೆಯೋ ಅವರು ಮಾತ್ರವೇ ಭಕ್ತಿ ಯೋಗವನ್ನು ಭಕ್ತಿ ಸೇವಾ ಕಾರ್ಯವನ್ನು ಪರಿಶುದ್ಧವಾದ ರೀತಿಯಲ್ಲಿ ನಡೆಸುವುದು ಸಾಧ್ಯ. ಅಪವರ್ಗ ಪಥದಲ್ಲಿ ಧರ್ಮ, ಅರ್ಥ ಮತ್ತು ಕಾಮಗಳವರೆಗಿನ ಹಂತಗಳು ಇಂದ್ರಿಯ ಸಂತೃಷ್ಟಿಗಾಗಿ ಇರುವಂತಹವು. ಆದರೆ ಮುಂದಿನ ಮೋಕ್ಷದ ಹಂತಕ್ಕೆ ಬಂದಾಗ ಸಾಧಕನು ಪರಮಪ್ರಭುವಿನ ದಿವ್ಯ ಸನ್ನಿಧಿಯಲ್ಲಿ ಲೀನವಾಗಿ ಬಿಡಲು ಬಯಸುತ್ತಾನೆ. ಆದರೆ ಇದು ಇಂದ್ರಿಯ ಶೋಷಣೆಯೇ. ಮೋಕ್ಷದ ಹಂತವನ್ನು ಮೀರಿ ಮೇಲೇರಿದಾಗ ಮಾತ್ರ ಅವನು
ಭಗವಂತನ ಅನುಚರಣದಲ್ಲಿ ಒಬ್ಬನಾಗುತ್ತಾನೆ. ದಿವ್ಯವಾದ ಪ್ರೇಮ ಸೇವೆಯನ್ನು ಸಲ್ಲಿಸಲು ಅರ್ಹತೆ ಪಡೆಯುತ್ತಾನೆ. ಪಾರಿಭಾಷಿಕವಾಗಿ ಇದನ್ನು ವಿಮುಕ್ತಿ ಎಂದು ಕರೆಯಲಾಗುತ್ತದೆ. ಈ ನಿರ್ದಿಷ್ಟ ವಿಮುಕ್ತಿ ಮೋಕ್ಷದ ಸಲುವಾಗಿ ವ್ಯಕ್ತಿಯು ನೇರವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕೆಂದು ನಾರದರು ಸೂಚಿಸುತ್ತಾರೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद. हरे कृष्ण 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 हरे हरे, हरे राम 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 हरे हरे. ಸೊ ಇಲ್ಲಿ ನಾರದ ಮುನಿಯರು ಧ್ರುವ ಮಹಾರಾಜನಿಗೆ ಉಪದೇಶ ಮುಗಿಸ್ತಾ ಇದ್ದಾರೆ. ಸೊ ಅವರು ಮೊದಲಿಗೆ ಪರೀಕ್ಷೆ ಮಾಡಿದ್ರು ಧ್ರುವನಿಗೆ, ಅವನಿಗೆ ಅಷ್ಟು ದೃಢವಾದ ಮನಸ್ಸಿದ್ಯಾ ಭಕ್ತಿ ಮಾರ್ಗದಲ್ಲಿ ತೊಡಗಲಿಕ್ಕೆ, ತಪಸ್ಸೆ ಮಾಡಲಿಕ್ಕೆ ಅಂತ. ಮತ್ತೆ ಆ ಪರೀಕ್ಷೆಯಲ್ಲಿ ಅವರು ಧ್ರುವ ಮಹಾರಾಜರು ಉತ್ತೀರ್ಣರಾದರು. ಸೊ ಗುರುವಿನ ಪರೀಕ್ಷೆಗೆ ಶಿಷ್ಯನು ಉತ್ತೀರ್ಣರಾಗಬೇಕು. ನಂತರ ಗುರು ಅನುಗ್ರಹಿಸ್ತಾರೆ. ಅವರು ಇನ್ನ ಹೆಚ್ಚು ಮಾರ್ಗದರ್ಶನ, ಹೆಚ್ಚು ಕರುಣೆ ತೋರಿಸ್ತಾರೆ. ಸೊ ಇಲ್ಲಿ ನಾರದರು ಮುಗಿಸುತ್ತಾ ಹೇಳ್ತಾ ಇರೋದು, ಇಲ್ಲಿನ್ನು ವನದಲ್ಲಿ ಮಧುವನದಲ್ಲಿ ಹೋಗ್ಬೇಕು, ಮಧುವನದಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿತ್ತು. ಸೊ ಪ್ರತಿಯೊಂದು ಮಾಡಬೇಕಾದದ್ದು ಶಾಸ್ತ್ರದ ವಿಧಿಯಾಗಿ ಮಾಡಬೇಕು. ಸೊ ಅವರು ಇಲ್ಲಿ ನಿರ್ದಿಷ್ಟ ವಸ್ತು ಸಾಮಗ್ರಿಗಳನ್ನು ಇಟ್ಟುಕೊಂಡು ಪರಮಪ್ರಭುವನ್ನು ಹೇಗೆ ಪೂಜಿಸಬೇಕೆಂಬ ವಿಷಯದಲ್ಲಿ ಹಿಂದಿನ ಭಕ್ತರು ಅನುಸರಿಸಿದ ಹಾದಿಯನ್ನೇ ಅನುಸರಿಸಿ ನಡೆಯಬೇಕು. ಸೊ ಏನು ವಿಧಾನ ಇದೆ, ಪೂಜಾ ವಿಧಾನ ಇದೆ, ಅದು ನಾವು ಕಲ್ಪಿಸಿಕೊಂಡು ಮಾಡುವಂಥದ್ದಲ್ಲ. ಅದು ಹಿಂದೆ ಹೇಗೆ ಮಹಾನ್ ಆಚಾರ್ಯರು ಪೂರ್ವ ಭಕ್ತರು ಮಾಡಿದ್ರು ಅದನ್ನೇ ನಾವು ಪಾಲನೆ ಮಾಡ್ಬೇಕಷ್ಟೇ. ಹೊಸದಾಗಿ ಏನು ಕಂಡುಹಿಡಿಯುವ ಅಗತ್ಯ ಇಲ್ಲ. ಸೊ ಏನು ಯಾವ ರೀತಿಯ ಪೂಜಾ ಸಾಮಗ್ರಿ, ನೈವೇದ್ಯ, ಮತ್ತೆ ಭಗವಂತನ ಮೂರ್ತಿಯ ಸ್ಥಾಪನೆ, ಸೊ ತುಂಬಾ ಇದಿದೆ. ಪ್ರತಿಯೊಂದು ಕೂಡ ಇರೋ ಕ್ರಮವಾಗಿ ಮಾಡಬೇಕು. ಸೊ ನಾರದ ಪಂಚರಾತ್ರ ಅಂತ ಹೇಳ್ತಾರೆ ಹೆಚ್ಚಾಗಿ. ಪರ್ಟಿಕ್ಯುಲರ್ಲಿ ಇವರಿಗೆ ಕೊನೆಗೆ ಇಲ್ಲಿ ನಾರದ ಮುನಿಗಳು ಹೇಳಿದ್ದು ಭಗವಂತನ ಮೇಲೆ ಧ್ಯಾನಿಸುವುದು ವಿಧಾನವನ್ನು ಹೇಳಿದ್ರು. ಅದರ ಜೊತೆಗೆ ಭಗವಂತನ ಮಂತ್ರದ ಜಪವನ್ನು ಮಾಡೋದು ಹೇಳಿದ್ರು. ಹಾಗೆಯೇ ಭಗವಂತನ ಮೂರ್ತಿ ಸ್ಥಾಪನೆ ಮಾಡಿ ಪೂಜಿಸುವುದು, ಮತ್ತೆ ಭಗವಂತನ ದಿವ್ಯ ಲೀಲೆಗಳ ಸ್ಮರಣೆ ಮಾಡೋದು, ಇದೆಲ್ಲ ಹೇಳೋದು. ಎಲ್ಲ ಭಕ್ತಿ ಯೋಗದ ಬೇರೆ ಬೇರೆ ಅಂಗಗಳು. ಆಮೇಲೆ ಇಲ್ಲಿ ಮುಗಿಸುತ್ತಾ ಅವ್ರು ಹೇಳ್ತಾ ಇರೋದು ಸ್ಪಷ್ಟವಾಗಿ ಇಲ್ಲಿ ಭಗವಂತ ಮೂರ್ತಿ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಪರ್ಟಿಕ್ಯುಲರ್ಲಿ ಅದಕ್ಕೆ ಕ್ರಮ, ಬೇರೆದಕ್ಕೆ ಹೇಳ್ಬೋದು ನಾವು ಸ್ವಲ್ಪ ಆಚೆ ಈಚೆ. ಶ್ರವಣ, ಕೀರ್ತನ ಈ ವಿಧಾನಗಳಲ್ಲಿ ಸ್ವಲ್ಪ ನಿಯಮಗಳು ಸ್ವಲ್ಪ ಅಷ್ಟು ಇದಿಲ್ಲದೆ ಇರ್ಬೋದು, ಶಿಸ್ತಿನಿಂದ ಇಲ್ಲದೆ ಇರ್ಬೋದು. ಆದರೆ ಪರ್ಟಿಕ್ಯುಲರ್ಲಿ ಈ ಅರ್ಚನಾ ಪದ್ಧತಿ, ಭಗವಂತನ ಮೂರ್ತಿ ಪೂಜೆ, ಸೊ ಅದರಲ್ಲಿ ತುಂಬಾ ನಿಯಮಗಳಿದೆ. ಭಗವಂತನ ಚಿತ್ರವಾಗಿ ಭಗವಂತನ ಇಟ್ಕೊಂಡು ಪೂಜೆ ಮಾಡೋದ್ರಲ್ಲಿ ಅಷ್ಟು ನಿಯಮಗಳಿಲ್ಲ. ಅಲ್ಲೂ ಕೂಡ ಭಗವಂತನು ತುಂಬಾ ಕರುಣಾಮಯ. ಆದರೆ ಇಲ್ಲಿ ಹೇಳಿದ ಹಾಗೆ ಒಂದು ಲೋಹದಿಂದನೋ, ಒಂದು ಮಣ್ಣಿನಿಂದನೋ, ಒಂದು ಕಟ್ಟಿಗೆಯಿಂದ, ಒಂದು ಇದರಿಂದ ಮಾಡಿದ ಮೂರ್ತಿ, ಅದು ಭಗವಂತನ ಅವತಾರವೇ, ಅರ್ಚ ಅವತಾರ ಅಂತ ಹೇಳೋದು. ಸೊ ಅದಕ್ಕೆ ನಿರ್ದಿಷ್ಟ ನಿಯಮ ನಿಬಂಧನೆಗಳು ಇವೆ. ಸೊ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಅದನ್ನು ಪಾಲನೆ ಮಾಡದೇ ಪರಿಪೂರ್ಣತೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಂ ನಾವಾಪ್ನೋತಿ. ಸೊ ಭಗವಂತನ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಹೇಳ್ತಾರೆ ಈ ಶಾಸ್ತ್ರವಿಧಿ ಇಲ್ಲೇನು ಇಲ್ಲಿ ಹಿಂದೆ ಆಚಾರ್ಯರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ, ಈ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಪಾಲಿಸದೆ ನಾವೇನಾದರೂ ಯಾವುದೇ ಧರ್ಮಕ್ರಿಯೆ, ಇಲ್ಲಿ ಹೇಳ್ತಾ ಇರೋದಿಲ್ಲಿ ಪೂಜಾ ಪ್ರಕ್ರಿಯೆ, ಸೊ ಯಾವುದಾದ್ರೂ
ನಾವು ಆ ಥರ ಪಾಲನೆ ಮಾಡಿದ್ರೆ ನಮಗೆ ಸಿದ್ಧಿ ಸಿಗೋದಿಲ್ಲ, ನ ಸುಖಂ, ಇಲ್ಲಿ ಪ್ರಸ್ತುತ ಜೀವನದಲ್ಲಿ ಸುಖವೂ ಸಿಗೋದಿಲ್ಲ, ಪರಿಪೂರ್ಣತೆ ಸಿಗೋದಿಲ್ಲ, ಮತ್ತೆ ನ ಪರಾಮಗತಿ, ಅಂತಿಮ ಗುರಿ ಭಗವಂತನ ಇದನ್ನು ಕೂಡ ನಾವು ಧಾಮಕ್ಕೆ ಸೇರೋದು. ಸೊ ಇರುವ ಯಾವ ಧರ್ಮದ ಕ್ರಿಯೆ ಕೂಡ ಅದು ಶಾಸ್ತ್ರೋಕ್ತವಾಗಿ ಇಂದಿನ ಆಚಾರ್ಯರ ಅನುಸರಿಸುತ್ತಾ ನಾವು ಮಾಡಬೇಕು. ಸೊ ಆದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಹೇಳಿದ್ರು ಅವರು, ಕಾಲ ಸಮಯ ಪ್ರದೇಶ ತಕ್ಕಂತೆ ಕೆಲವು ಇದು ಮಾಡಬಹುದು. ಅದು ಯಾರು ಮಾಡ್ತಾರೆ? ನಾವು ಮಾಡೋದಲ್ಲ, ಅದು ಆಚಾರ್ಯರು ಅವರೇ ಕೊಡ್ತಾರೆ. ಕಾಲ ಸಮಯಕ್ಕೆ ಸ್ವಲ್ಪ ಇದು ಡಾಕ್ಟರ್ ವೈದ್ಯರ ಹತ್ರ ಹೋದ್ರೆ ಎಲ್ಲ ಪೇಷಂಟ್ಗೂ ಒಂದೇ ಇದು ಕೊಡ್ತಾರೆ ಅಂತಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಸ್ವಲ್ಪ ವ್ಯತ್ಯಾಸ ಆ ರೋಗಿಗೆ ಆ ಮದ್ದು ಪಥ್ಯ ಸ್ವಲ್ಪ ವ್ಯತ್ಯಾಸ ಮಾಡ್ಬೋದು. ಯಾಕಂದ್ರೆ ಆ ವಿಜ್ಞಾನದಲ್ಲಿ ಅವರು ಪರಿಣಿತರು. ಆ ವಿಜ್ಞಾನದಲ್ಲಿ ಪರಿಣಿತರಿಲ್ಲದೆ ನಾವು ಚೇಂಜ್ ಮಾಡ್ಬೋದು, ನಾವು ಹೊಸದು ಹೇಳ್ಬೋದು, ಹೊಸದು ಸೇರಿಸ್ಬೋದು, ಇಲ್ಲ ಹೊಸದು ಬಿಟ್ಬಿಡ್ಬೋದು. ನಾವು ಇಲ್ಲ, ನಮಗೆ ಅಧಿಕಾರ ಇರೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಹಾಗೆ ಸಂಸ್ಥೆಯಲ್ಲೇ ಆಗ್ಲಿ ಇದರಲ್ಲಿ ಗುರು ಪರಂಪರೆಯಲ್ಲಿ ಇರೋದೇ ಯಾವಾಗಲೂ ಒಂದು ಸಮಯದಲ್ಲಿ ಒಬ್ಬರು ಆಚಾರ್ಯರು ಕೂಡ ಸಂಸ್ಥಾಪಕ ಆಚಾರ್ಯರು ಅಂತ ಹೇಳ್ತಾರೆ. ಈ ರೀತಿ ಸಂಸ್ಥಾಪಕ ಆಚಾರ್ಯರು ಬೇರೆ ಬೇರೆ ಪದಗಳಿದೆ ಅದಕ್ಕೆ. ಸಂಸ್ಥಾಪಕ ಆಚಾರ್ಯ ಮೇನ್ಲಿ ಸಂಸ್ಥಾಪಕ ಆಚಾರ್ಯ ಅಂದ್ರೆ ಅವರು ಆ ಸಮಯಕ್ಕೆ ಭಗವಂತನ ಪ್ರತಿನಿಧಿಯಾಗಿ ನಿರ್ದಿಷ್ಟವಾದ ಒಂದು ಇದು ಕೊಡ್ತಾರೆ, ವಿಧಿ ನಿಯಮಗಳು ಕೊಡ್ತಾರೆ ಪಾಲನೆ ಮಾಡೋದು. ಸೊ ಹೇಳ್ತಾರೆ ನಮಗೆ ಈಗ ಸದ್ಯದ ಸಮಯದಲ್ಲಿ ಆ ಪದವಿಯನ್ನು, ಆ ಸ್ಥಾನವನ್ನು ನಮ್ಮ ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಶ್ರೀಲ ಪ್ರಭುಪಾದರು ಸ್ವೀಕರಿಸಿದ್ದಾರೆ. ಸೊ ಅವರು ಕೊಟ್ಟ ನಿರ್ದಿಷ್ಟ ನಿಯಮಗಳಿವೆ. ಸೊ ಹಾಗೆ ಅವರ ನಿರ್ದಿಷ್ಟ ನಿಯಮಗಳಿದೆ. ಭಗವಂತನ ನಾಮವನ್ನು ಜಪಿಸಬೇಕು ಅಂದ್ರೆ ಅಂತ, ಆದ್ರೆ ಕನಿಷ್ಠ ಎಷ್ಟು ಜಪಿಸಬೇಕು ನಾವು? ಸೊ ಅದಕ್ಕೆ ಆಚಾರ್ಯರು ಒಂದು ರೀತಿ 16 ಸುತ್ತು ಒಂದು ಕಡ್ಡಾಯ ಕೊಟ್ಟಿದ್ದಾರೆ. ಹೆಚ್ಚು ಅದು ಕನಿಷ್ಠ ಅಷ್ಟೇ. ಆದ್ರೂ ಅದು ಹೇಳೋದು, ಅದು ದೀಕ್ಷಾ ಪ್ರಕ್ರಿಯೆಯಲ್ಲಿ ಆತರ ಕೊಟ್ಟಿರೋದು, ಅವರಿಂದ ಅದು ತೆಗೆದಿರೋದು. ಮತ್ತೆ ಅದೇ ರೀತಿಯಲ್ಲಿ ಶಾಸ್ತ್ರದ ಅಧ್ಯಯನದಲ್ಲಿ ಭಾಗವತ ಇದೆ. ಅದನ್ನ ನೇರವಾಗಿ ಭಾಗವತವನ್ನು ನಮಗೆ ಸಂಸ್ಕೃತ ಭಾಷೆಯನ್ನು ಕಲಿತು ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಸೊ ನಮಗೆ ಇಂದಿನ ಆಚಾರ್ಯರ ಟೀಕೆ ಬೇಕು. ಸೊ ಶ್ರೀಲ ಪ್ರಭುಪಾದರು ಇದೆಲ್ಲ ಬರೆಯುವಾಗ ಭಾಗವತದ ಟೀಕೆ ಹೇಳ್ತಾ ಇದ್ರು. ಅವ್ರು ಪ್ರತಿ ರಾತ್ರಿ ಅವ್ರು ಎಚ್ಚರಗೊಂಡು ಮಧ್ಯರಾತ್ರಿಯಲ್ಲಿ ಕೆಲವೊಂದು 2-3 ತಾಸು ನಿದ್ದೆ ಮಾಡಿ ಮತ್ತೆ ಇದರ ಭಾಗವತದ ಟೀಕೆ ಬರೀತಾರೆ. ಟೀಕೆ ಬರೆಯುವಾಗ್ಲೂ ಪೂರ್ವ ಆಚಾರ್ಯರು ಎಷ್ಟೆಷ್ಟು ಆಚಾರ್ಯರಿದ್ದಾರೆ. ಶ್ರೀ ಸಂಪ್ರದಾಯದಲ್ಲಿದ್ದಾರೆ, ನಮ್ಮ ಬ್ರಹ್ಮ ಸಂಪ್ರದಾಯದಲ್ಲಿದ್ದಾರೆ, ಬೇರೆ ಬೇರೆ ಸಂಪ್ರದಾಯಗಳು, ನಮ್ಮ ವೈಷ್ಣವ ಸಂಪ್ರದಾಯಗಳಲ್ಲಿ ಈ ಭಾಗವತದ ಟೀಕೆ ಬರೆದವರು ಶ್ರೀಧರ ಸ್ವಾಮಿ, ವೀರರಾಘವಾಚಾರ್ಯ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಜೀವ ಗೋಸ್ವಾಮಿ. ಸೊ ಇರೋ ದೊಡ್ಡ ದೊಡ್ಡ ವ್ಯಕ್ತಿಗಳು. ಸೊ ಇವರೆಲ್ಲರದು ಇಲ್ಲ ಮಧ್ವಾಚಾರ್ಯರದು. ಸೊ ಇವರೆಲ್ಲ ಪುಸ್ತಕಗಳು ಆಚಾರ್ಯರು ಅದನ್ನ ಇದು ಮಾಡಿ ರೆಫರ್ ಮಾಡಿ ಮತ್ತೆ ಈಗ ಸದ್ಯ ಸಮಯಕ್ಕೆ ಅವರು ಹೇಗೆ ಇದನ್ನ ಅನುಸರಿಸಬಹುದು ನಾವು. ಸೊ ಅವಾಗ ಅವರು ಆಚಾರ್ಯರು ಇದ್ದಾಗ 200 ವರ್ಷಗಳ ಹಿಂದೆನೋ, 500 ವರ್ಷಗಳ ಹಿಂದೆನೋ, 1000 ವರ್ಷಗಳ ಹಿಂದೆನೋ, 1500 ವರ್ಷಗಳ ಹಿಂದೆನೋ ಅವಾಗ ಒಂದು ರೀತಿಯಲ್ಲಿ ಆಚರಣೆ ಆಗ್ತಾ ಇತ್ತು. ಈಗ ನಮಗೆ ಇರುವ ಒಂದು 21ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲೋ ಈಗ ಬರುವ ಒಂದು 10,000 ವರ್ಷ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಕಲಿಯುಗದಲ್ಲಿ 10,000 ವರ್ಷ, 5,000 ವರ್ಷದಿಂದ ಒಂದು ಸುವರ್ಣ ಸಮಯ ಇರುತ್ತೆ ಅಂತ ಹೇಳ್ತಾರೆ, ಸುವರ್ಣ ಯುಗ ಅಂತ ಹೇಳ್ತಾರೆ. ಆ ರೀತಿ ಅಲ್ಲಿ ಯಾವ ರೀತಿ ಅಭ್ಯಾಸ ಮಾಡಬೇಕು ಅದಕ್ಕೆ ಆಚಾರ್ಯರು ಅವರು ಇದು ನಮಗೆ ಕೊಟ್ಟ ಇದು ಭಾವಾರ್ಥಗಳು. ಸೊ ಈ ಭಾವಾರ್ಥಗಳಲ್ಲಿ ಪ್ರತಿಯೊಂದು ಅವರು ತುಂಬಾ ತಾಳ್ಮೆಯಿಂದ ತುಂಬಾ ಅವ್ರು ಪರಿಶೀಲಿಸಿ ಸೊ ಅವರು ಬರೀತಾ ಇದ್ರು. ಸೊ ಬಹಳ ಸಲ ಶ್ರೀ ಪ್ರಭುಪಾದರಿಗೆ ತನ್ನ ಪುಸ್ತಕಗಳನ್ನು ಓದ್ತಾ ಇದ್ರು. ಸೊ ಭಕ್ತರು ಕೇಳಿದಾಗ ಪ್ರಭುಪಾದರಿಗೆ ನಾನ್ ಬರ್ದದ್ದಲ್ಲ ಇದು ಭಗವಂತನೇ ನನಗೆ ಬರೆಸ್ತಾ ಇರೋದು. ಸೊ ಹಾಗೆ ಆಚಾರ್ಯರು ಆ ಸ್ಥಾನದಲ್ಲಿರೋ ಆ ಪರಿಶುದ್ಧ ವ್ಯಕ್ತಿಗಳು ಅವರು ನೇರವಾಗಿ ಭಗವಂತನ ಸಂಪರ್ಕ ಇರೋದ್ರಿಂದ, ಭಗವಂತನ ನಿರ್ದೇಶನದಿಂದ ಆ ಗ್ರಂಥಗಳು ಹೊರಬರುತ್ತೆ. ಸೊ ಅದಕ್ಕೆ ಹಾಗೆ ಅವರ ಪುಸ್ತಕಗಳು ನಮಗೆ ಅಷ್ಟು ಮಹತ್ವ. ಒಂದ್ ಕಡೆ ಆಚಾರ್ಯರು ಹೇಳ್ತಾರೆ, ಇತಿಹಾಸ ಮುಂದೆ ಗುರುತಿಸುತ್ತೆ, ಚರಿತ್ರೆ ಗುರುತಿಸುತ್ತೆ ಹೇಗೆ ಈ ಆಂದೋಲನವು ಈ ಒಂದು ಜಗತ್ತನ್ನು ಉದ್ಧರಿಸಿತು. ಮತ್ತೆ ಈ ಪುಸ್ತಕಗಳು ಇದು ಕಾನೂನು ಪುಸ್ತಕಗಳು ಇದು ಅಂತ ಹೇಳ್ತಾರೆ. ನಾವು ಕೋರ್ಟ್ಗೆ ಕಚೇರಿಗೆ ಹೋದಾಗ ಅಲ್ಲಿ ಎಷ್ಟೋ ಇದೆ ಕಾನೂನು ಪುಸ್ತಕಗಳು ಇರ್ತಾರೆ, ಅದರ ಪ್ರಕಾರವಾಗಿ ಅಲ್ಲಿ ತೀರ್ಪು, ಅಲ್ಲಿ ಸಾಕ್ಷಿ, ಇನ್ನೊಂದು. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ ನಮಗೆ ಈಗ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಇದು ಆ ರೀತಿ ನಮಗೆ ಅಲ್ಲಿ ಅಷ್ಟು ಸ್ಪಷ್ಟವಾದ ನಿರ್ದೇಶನ ಇದೆ. ಭಗವದ್ಗೀತೆಯಲ್ಲಿ ನೋಡಿ ಶ್ರೀಲ ಪ್ರಭುಪಾದರು ಬರೆದಾಗ ಎಷ್ಟೊಂದು ಅಧಿಕೃತವಾಗಿ ಭಗವದ್ಗೀತಾ ಯಥಾರೂಪ ಅಂತ ಬರುತ್ತೆ. ಭಗವದ್ಗೀತೆ
ಯಥಾರೂಪ ಅಂದ್ರೆ ಇಲ್ಲಿ ಬೇರೆ ಯಾವ ಒಂದು ಇದು ಇಲ್ಲ, ನೇರವಾಗಿ ಏನು ಕೃಷ್ಣನೇ ಅರ್ಜುನಿಗೆ ಹೇಳ್ತಾ ಇದ್ದಾರೆ, ಅರ್ಜುನನ ಮೂಲಕ ನಮಗೆ ಏನು ಭಗವಂತನ ಉಪದೇಶಿಸಲು ಇಚ್ಛೆ ಪಟ್ಟರು ಅದೇ ಇದರ ಇದು, ಇನ್ನೇನು ಅದರಲ್ಲಿ ಬೇರೆ ಇನ್ಯಾವುದರ ಅಭಿಪ್ರಾಯ ಇಲ್ಲ. ಶಿಲ ಪ್ರಭುಪಾದರು ಅಷ್ಟು ಅಧಿಕೃತವಾಗಿ ಆ ಗ್ರಂಥನು ಕೂಡ ಬರ್ತದೆ, ಭಗವದ್ಗೀತಾ ಯಥಾರೂಪ ಆಸ್ ಇಟ್ ಇಸ್. ಮೊದಲಿಗೆ ನಾವು ಆಸ್ ಇಟ್ ಇಸ್ ಏನಿದೆ ಆಸ್ ಇಟ್ ಇಸ್, ಯಾಕಂದ್ರೆ ಅಷ್ಟು ಬದಲಾವಣೆ ಆಗುತ್ತೆ ಸಮಯದಲ್ಲಿ, ಕಾಲ ಸಮಯದಲ್ಲಿ ಜನರು ಅವರವರ ಸೇರಿಸೋದು ಅದು ಇದೆ. ಭಗವದ್ಗೀತೆ ಕೃಷ್ಣ ಹೇಳ್ತಾರಲ್ಲ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇ ನೇಹ ಬಹತ ಯೋಗೋ ನಷ್ಟ ಪರಂತ. ಭಗವಂತನು ಹೇಳೋದು ಇದು, ಈ ಭಗವದ್ಗೀತೆ ನಾನು ಕೊಟ್ಟೆ. ಯಾರು ಕೊಟ್ಟೆ? ನಾನು ಹಿಂದೆ ಲಾಸ್ಟ್ ಎಡಿಷನ್, ಯಾಕಂದ್ರೆ ಇದು ಬಹಳ ಎಡಿಷನ್ಸ್ ಬರುತ್ತೆ. ಇದು ಲಾಸ್ಟ್ ಹಿಂದೆ ಇದರಲ್ಲಿ ಭಗವಂತನು ಹೇಳಿದ್ದು, ವಿವಸ್ವಾನ್ ಸೂರ್ಯದೇವನು ತನ್ನ ಮಗ ಮನು ತನ್ನ ಮಗ ಇಕ್ಷ್ವಾಕು ಇಂದ ಹಾಗೆ ಬರ್ತಾ ಇದೆ. ಆದರೆ ಬರ್ತಾ ಇದರ ಒಂದು ನಿಜವಾದ ವಿಷಯ ಅದು ತಪ್ಪಾಗಿ ಕಾಣ್ತಾ ಇದೆ ನನಗೆ. ಭಗವಂತನು ಅವತರಿಸಿದ 5,000 ವರ್ಷಗಳ ಹಿಂದೆ ಭಗವಂತನು ನೋಡಿದ್ದು ಭಗವದ್ಗೀತೆ ಇನ್ನೇನೋ ರೀತಿಯಲ್ಲಿ ಪಂಡಿತರು ಅದನ್ನ ಟೀಕೆ ಕೊಡ್ತಾ ಇದ್ದಾರೆ, ಅರ್ಥ ಕೊಡ್ತಾ ಇದ್ದಾರೆ. ಸೊ ಸೇಮ್ ಶಿಲ ಪ್ರಭುಪಾದ ಆಚಾರ್ಯರು ನೋಡಿದ್ದು ಅದೇ. ಅವರು ಹೀಗೆ ಭಗವದ್ಗೀತೆ 100,000 ಪ್ರತಿಗಳು ಅದರ ಒಂದು ಟೀಕೆಗಳಿವೆ. ಆದರೆ ಅದರ ಉದ್ದೇಶ ನಾವು ಕೃಷ್ಣನ ಆಶ್ರಯ ಪಡೆಯೋದು, ಕೃಷ್ಣನನ್ನು ತೃಪ್ತಿಪಡಿಸಬೇಕು, ನಾವು ಅವನ ನಿತ್ಯ ಸೇವಕರು ನಾವು. ಸೊ ಅದನ್ನ ಬಿಟ್ಟು ಬೇರೆ ಎಷ್ಟೋ ವಿಷಯಗಳು. ಶಿಲ ಪ್ರಭುಪಾದಕ್ಕೆ ಅದನ್ನ ಯಥಾರೂಪ ಭಗವದ್ಗೀತೆ ಯಥಾರೂಪ. ಸೊ ಅದೇ ರೀತಿಯಲ್ಲಿ ಭಾಗವತ ಕೂಡ ಶಿಲ ಪ್ರಭುಪಾದ ನಮಗೆ ಅದನ್ನು ಅಷ್ಟು ಸ್ಪಷ್ಟವಾಗಿ ಪೂರ್ವ ಆಚಾರ್ಯರ ಇದರ ಅನುಸಾರವಾಗಿ, ಶಾಸ್ತ್ರದ ಅನುಸಾರವಾಗಿ ಕೊಟ್ಟಿರುವಂಥದ್ದು. ಸೊ ಹೇಳ್ತಾರೆ ಹೀಗೆ ಸಂಸ್ಥಾಪಕ ಆಚಾರ್ಯರು ಅಂದ್ರೆ ಈ ತರ ಒಂದೊಂದು ಪರಂಪರೆಯಲ್ಲೂ ಅವರು ಬಂದು ಆ ಸಮಯಕ್ಕೆ ಅವರು, ಇವಾಗ ಶ್ರೀರಾಮಾನುಜಾಚಾರ್ಯರು ಅವರ ಸಂಪೂರ್ಣ ಶ್ರೀ ಸಂಪ್ರದಾಯದಲ್ಲಿ ಅವ್ರು ಕೊಟ್ಟಿರೋದು ಅಂಥದ್ದು, ಅವ್ರು ಕೊಟ್ಟಿರುವಂಥದ್ದು ನಿಯಮಗಳು, ಪೂಜಾ ವಿಧಿಗಳು, ಮತ್ತೆ ಅವರ ಪುಸ್ತಕಗಳು ಅದೆಲ್ಲ ತುಂಬಾ ಇನ್ನು ಅಲ್ಲೂ ಕೂಡ ಅಲ್ಲಿ ಅವ್ರದ್ರಲ್ಲಿ ಹಿಂದಿನ ಆಳ್ವಾರುಗಳು ಕೊಟ್ಟದು ಇದೆಲ್ಲ ಇದೆ, ದಿವ್ಯ ಪ್ರಬಂಧ ಅಂತೆಲ್ಲ ಹೇಳ್ತಾರೆ. ಸೊ ಅದು ಅಲ್ಲಿ ಅವ್ರಿಗೆ ಮುಖ್ಯ ನಿರ್ದೇಶನಗಳಾಗ್ತದೆ. ಸೊ ಕಾಲ ಸಮಯಕ್ಕೆ ಆಚಾರ್ಯರು ಆ ಥರ ಕೊಡ್ತಾರೆ. ಹಾಗೆ ಮಧ್ವಾಚಾರ್ಯ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಕೊಟ್ಟ ಪುಸ್ತಕಗಳು ಮುಖ್ಯ ಇದಾಗುತ್ತೆ. ಆಮೇಲೆ ಇದನ್ನು ಪಾಲನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೇಳ್ತಾರೆ, ಅಲ್ಲಿ ಬರುವ ಅನುಚರರು ಅವರಿಗೆ ಆಚಾರ್ಯರ ಗ್ಯಾರಂಟಿ ಇರುತ್ತೆ. ಇವಾಗ ಶ್ರೀರಾಮಾನುಜ ಸಂಪ್ರದಾಯದಲ್ಲಿ ರಾಮಾನುಚಾರ್ಯರು ಕೊಟ್ಟ ನಿಯಮಗಳು ಪಾಲನೆ ಮಾಡೋದಲ್ಲಿ ರಾಮಾನುಚಾರ್ಯರು ಅವ್ರನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋ ಗ್ಯಾರಂಟಿ. ಅದೇ ರೀತಿಯಲ್ಲಿ ಮಧ್ವಾಚಾರ್ಯರ ಇದರಲ್ಲಿ ಮಧ್ವಾಚಾರ್ಯರು ತಗೊಂಡೋ ಗ್ಯಾರಂಟಿ. ಅದೇ ರೀತಿ ನಮಗೆ ಇವಾಗ ಶಿಲ ಪ್ರಭುಪಾದರು ಕೊಟ್ಟಿರೋ ಇದು, ಅವರ ಕೊಟ್ಟಿರೋ ಶಾಸ್ತ್ರದ ಪ್ರಕಾರ ಪುಸ್ತಕಗಳನ್ನ ಅದ್ರ ಪ್ರಕಾರ ನಾವು ಭಕ್ತಿ ಸೇವೆ ಮಾಡ್ತಾ ಭಗವಂತ ನಾವು ಒಂದು ಜಪಿಸುತ್ತಾ ಮಾಡೋದ್ರಿಂದ ಗ್ಯಾರಂಟಿ ಅವರು ನಮಗೆ ಭಗವದ್ಧಾಮಕ್ಕೆ ತೆಗೆದುಕೊಂಡು ಹೋಗೋದು. ಸೊ ಎನಿವೆ ಇದು ಇಂಪಾರ್ಟೆಂಟ್ ಇದೆ. ಸೊ ಇಂದಿನ ಪೂರ್ವ ಆಚಾರ್ಯರ ಪಾಲನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಹಾಗೆ ಶಿಲ ಪ್ರಭುಪಾದರು ಇದನ್ನ ಮುಂದುವರಿಸಲಿಕ್ಕೂ ಕೂಡ ಸಂಸ್ಥೆಯಲ್ಲಿ ನೀವೊಂದು ಸಹಕಾರದಿಂದ ನೀವು ಇದನ್ನ ನಡೆಸ್ಕೊಂಡು ಹೋಗಿ ಅಂತ ಸಂಸ್ಥೆಯಲ್ಲಿ ಒಂದು ಬೇರೆ ಎಷ್ಟು ನಿರ್ದೇಶನಗಳು ಕೂಡ ಕೊಟ್ಟಿದ್ದಾರೆ ಶಿಲ ಪ್ರಭುಪಾದ. ಸೊ ಇಲ್ಲಿನ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದು, ಹಿಂದೆ ಆಚಾರ್ಯರ ಪಾಲನೆ ಮಾಡಬೇಕು. ಸೊ ಅದು ಮುಖ್ಯ. ನಾವು ಸ್ವಂತವಾಗಿ ನಾವೇನೋ ಒಂದು ಸೃಷ್ಟಿ ಮಾಡೋದು ಇದನ್ನ ಮಾಡೋದು ಅಗತ್ಯ ಇಲ್ಲ. ಮತ್ತೆ ಇಲ್ಲಿ ಧ್ರುವನಿಗೆ ಇನ್ನೊಂದು ಹೇಳ್ತಾ ಇರೋದು, ನಿಂಗೆ ಅದು ಮಾಡಕ್ ಕಷ್ಟ ಆಗುತ್ತೆ, ಯಾಕಂದ್ರೆ ವನದಲ್ಲಿ ಅರಣ್ಯದಲ್ಲಿ ಮಾಡ್ಬೇಕು ಅವರು. ಸೊ ಅದಕ್ಕೆ ಹೇಳ್ತಾರೆ, ಮಂತ್ರವನ್ನು ಉಚ್ಚರಿಸುತ್ತಾ ಮಂತ್ರದಿಂದ ಬೇರೆ ಎಲ್ಲದ ದೇವೋತ್ತಮ ಪರಮಪುರುಷನಿಗೆ ತನ್ನ ಹೃದಯದೊಳಗೆ ಪೂಜೆಯನ್ನು ಸಲ್ಲಿಸಬಹುದು. ಸೊ ಧ್ರುವನಿಗೆ ಇದು ಕೂಡ ಒಂದು ಆಪ್ಷನ್ ನಾರದರು ಕೊಡ್ತಾ ಇರೋದು. ಸೊ ನೀನು ಈ ರೀತಿ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಇದೆಲ್ಲ ಕಾರ್ಯಗಳು ಮಾಡಕ್ ಆಗೋದಿಲ್ಲ ನೀನಿರುವ ಒಂದು ಸನ್ನಿವೇಶದಲ್ಲಿ. ಆಗಿರುವಾಗ ನೀನು ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನಿಸಬಹುದು. ಸೊ ಅದಕ್ಕೆ ಶಿಲ ಪ್ರಭುಪಾದರು ಕೂಡ ಇಲ್ಲಿ ಇನ್ನೊಂದು ಭಕ್ತಿ ರಸಾಮೃತ ಸಿಂಧುವಿಂದ ಒಂದು ಇದನ್ನು ಹೇಳ್ತಾ ಇದೆ. ಸೊ ಭಕ್ತಿ ರಸಾಮೃತ ಸಿಂಧುವಲ್ಲಿ ಕೇಳಿರ್ತೀರ ನೀವು ಆ ಕತೆ. ಬ್ರಾಹ್ಮಣ ಅದು ಗೋದಾವರಿ ನದಿ ತೀರದಲ್ಲಿ ಅನ್ಕೊಳ್ತೇನೆ, ಗೋದಾವರಿ ನೀರು. ಸೊ ಅಲ್ಲಿ ಯಾವುದೋ ಒಂದು ಊರು, ಯಾವ್ದು ಹೆಸರು ಊರು ಮರೀತೇನೆ ನಾನು, ಏನೋ ಇದೆ ಭಕ್ತಿ ರಸಾಮೃತ ಸಿಂಧುವಲ್ಲಿ. ಸೊ ಅವರು ಎಷ್ಟೊಂದು 100,000 ವರ್ಷಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ ಅಂತ ನಮ್ಗೆ ಹೇಳಿಲ್ಲ ಅಲ್ಲಿ. ಸೊ ಅವರು ಹೀಗೆ ಎಲ್ಲೋ ಒಂದು ಪ್ರವಚನದಲ್ಲಿ ಕೇಳಿದ್ದು ಅಂತ ಹೇಳ್ತಾರೆ. ಪ್ರವಚನದಲ್ಲಿ ಕೇಳಿದ್ದೇನೆಂದ್ರೆ, ಭಗವಂತನ ಪೂಜೆ, ವಿಗ್ರಹ ಆರಾಧನೆ ಅದು ಮನಸ್ಸಿನಲ್ಲೂ ಕೂಡ ಮಾಡ್ಬೋದು.
ಮಾನಸ ಪೂಜಾ ಮಾನಸಿಕವಾಗಿ ಮಾಡಬಹುದು. ಸೊ 8 ರೀತಿಯ ನಾವು ಕೇಳ್ತಾ ಇದ್ದಿದ್ದು ಭಗವಂತನ ಮೂರ್ತಿಗಳನ್ನು ಸ್ಥಾಪಿಸೋದು, ಒಂದು ಮನಸ್ಸಿನಲ್ಲೇ ಸ್ಥಾಪನೆ ಮಾಡೋದು. ಸೊ ಈ ವ್ಯಕ್ತಿ ಕೇಳಿದ್ದು ಹೀಗೆ ಭಗವಂತನನ್ನು ಮಾನಸ ಪೂಜಾ ಮನಸ್ಸಿನಲ್ಲೇ ಅವರ ಸೇವೆ ಮಾಡಬಹುದು. ಅದು ಈ ರೀತಿಯಲ್ಲೇ ಸೇವೆ ಮಾಡಬಹುದು. ಯಾವುದು ವಿಗ್ರಹ ಪೂಜೆಯನ್ನು ಹಾಗೆ ಧ್ಯಾನಿಸುವ ಅದೇ ಇದನ್ನು ನಾರದರು ಇಲ್ಲಿ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ ಇಲ್ಲ ಅವರು ತಾ ಮಂತ್ರ ಹೃದಯೇನೈವ ಪ್ರಯುಂಜ್ಯಾನ್ ಮಂತ್ರಮೂರ್ತಯೇ. ಮಂತ್ರವನ್ನು ಉಚ್ಚರಿಸಿದ ಮಂತ್ರದಿಂದ ಬೇರೆ ಎಲ್ಲದ ದೇವೋತ್ತಮ ಪರಮಪುರುಷನಿಗೆ ತನ್ನ ಹೃದಯದೊಳಗೆ ಪೂಜೆಯನ್ನು ಸಲ್ಲಿಸಬೇಕು. ಸೊ ಇದನ್ನು ಅವ್ರು ಕೇಳಿದ್ದರಿಂದ ಹೇಳ್ತಾರೆ, ಆ ಬ್ರಾಹ್ಮಣನು ಹಿಂದೆ ಧ್ರುವ ಮಹಾರಾಜರ ರೀತಿಯಲ್ಲೇ ಅವರು ಕೂಡ ಆಗ ಸ್ವಲ್ಪ ಇದು ಯಮ ನಿಯಮ ಆಸನ ಪ್ರಾಣಾಯಾಮ ಇದರ ಒಂದು ಸ್ವಲ್ಪ ಇದು ತರಬೇತಿ ಇತ್ತು. ಸೊ ಯಾರಾದ್ರೂ ಮೊದಲೇ ಇದ್ರೆ ಒಳ್ಳೇದು, ಅದನ್ನು ಉಪಯೋಗಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಏನು ಅದಕ್ಕೇನು ಸ್ಪೆಸಿಫಿಕ್ ಆಗಿ ಕಲಿಯೋ ಅಗತ್ಯ ಇಲ್ಲ. ಯಾಕಂದ್ರೆ ಅದೆಲ್ಲ ಪರಿಣತಿ ಪಡೆಯೋದು ಕೂಡ ಎಷ್ಟೋ ಸಮಯ ಬೇಕು. ನೇರವಾಗಿ ನಾವು ಹರೇ ಕೃಷ್ಣ ಮಂತ್ರ ಜಪಿಸೋದ್ರಲ್ಲಿ ನಾವು ತೊಡಗೋಣ. ಇಲ್ಲ ಅಂದ್ರೆ ಯಾರು ತಿಳ್ಕೊಂಡಿದ್ರೆ ಸ್ವಲ್ಪ ಅದನ್ನ ಅಭ್ಯಾಸ ಅವ್ರು ಮಾಡಿದ್ರೆ ತುಂಬಾ ಅವರು ಸೊ ಹಾಗೆ ಅದನ್ನ ಅಳವಡಿಸ್ಕೊಳ್ಬಹುದು. ಸೊ ಅಳವಡಿಸ್ಕೊಳ್ತಾ ಈ ಬ್ರಾಹ್ಮಣರು ಏನ್ ಮಾಡ್ತಾರೆ ಹೇಳ್ತಾರೆ, ಅವರು ಪ್ರತಿ ದಿವಸ ಅವರ ಕಾರ್ಯಕ್ರಮ ಏನು ಅಂದ್ರೆ ಆ ಗೋದಾವರಿ ನದಿಗೆ ಹೋಗೋದು, ಅಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ಕೂತ್ಕೊಳ್ಳೋದು, ಅವ್ರ ಸ್ನಾನ ಎಲ್ಲ ಮಾಡಿದ್ಮೇಲೆ ಅವರೆಲ್ಲ ಇದಾದ್ಮೇಲೆ ಮತ್ತೆ ಅಲ್ಲಿ ಈ ರೀತಿಯ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಇದೆಲ್ಲ ಅವರ ಅಭ್ಯಾಸದಿಂದ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸಿನಲ್ಲೇ ಒಂದು ಭಗವಂತನ ವಿಗ್ರಹವನ್ನು ಅವರು ಕಲ್ಪಿಸ್ಕೊಳ್ಳೋದು. ಮನಸ್ಸಲ್ಲೇ ಕಲ್ಪನೆ ಮಾಡಿಕೊಂಡು ಅವರು ಭಗವಂತನಿಗೆ ಈ ರೀತಿಯ ಆರಾಧನೆ, ಏನು ಬೆಳಿಗ್ಗೆ ಭಗವಂತನಿಗೆ ಆರಾಧನೆ ಇರುತ್ತೆ, ಭಗವಂತನಿಗೆ ಮಲಗಿಸಿರೋದೇ ಎಚ್ಚರಗೊಳಿಸ್ಬೇಕು, ಜಾಗರಣೆ ಸೇವೆ ಮಾಡಬೇಕು ಭಗವಂತನಿಗೆ. ಮತ್ತೆ ಭಗವಂತನಿಗೆ ಎಬ್ಬಿಸಿದ ಮೇಲೆ ಭಗವಂತನಿಗೆ ಎಷ್ಟೆಷ್ಟೋ ರೀತಿಯ ಉಪಚಾರಗಳು ಮಾಡಬೇಕು. ಸೊ ಆ ಉಪಚಾರಗಳು ಮಾಡ್ತಾ ಮತ್ತೆ ಭಗವಂತನಿಗೆ ಮಂಗಲಾರತಿ, ಇಲ್ಲ ನಂತರ ಭಗವಂತನಿಗೆ ಆರತಿಯ ನಂತರ ಅದ್ರ ಮುಂಚೆ ಒಂದು ನೈವೇದ್ಯ, ಇಷ್ಟು ಕ್ರಮಗಳಿದೆ. ನಂತರ ಭಗವಂತನಿಗೆ ಅಭಿಷೇಕ, ಷೋಡಶ ಉಪಚಾರ, ಶೃಂಗಾರ, ಸೊ ಇದೆಲ್ಲ ಎಷ್ಟೋ ವಸ್ತುಗಳು, ಇದೆಲ್ಲ ಒಂದೊಂದಾದ್ಮೇಲೆ ಮಾಡುವಂಥದ್ದು. ಸೊ ಗುರುವನ್ನು ಸ್ಮರಿಸುತ್ತಾ ಮತ್ತೆ ಇದೆಲ್ಲ ಮಾಡುವಂಥದ್ದು, ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಮಾಡೋದು. ಸೊ ಇದೆಲ್ಲವೂ ಕೂಡ ಅವರು ಒಂದೊಂದು ಕೊನೆಗೆ ನೈವೇದ್ಯ, ಭಗವಂತನಿಗೆ ನೈವೇದ್ಯ ಅರ್ಪಿಸಬೇಕು. ಸೊ ನೈವೇದ್ಯ ಅರ್ಪಿಸುವಾಗ ಹಣ್ಣು ಹಂಪಲುಗಳು ಅರ್ಪಿಸಬಹುದು, ಇಲ್ಲಾಂದ್ರೆ ಭಗವಂತನಿಗೆ ತಯಾರಿ ಮಾಡ್ಬೋದು. ಸೊ ಇವ್ರು ಹೇಳ್ತಾ ಇದ್ರು, ಇವ್ರು ಎಷ್ಟು ಮಟ್ಟಿಗೆ ಹೋಗ್ತಾ ಇತ್ತು ಅಂದ್ರೆ ಪ್ರತಿ ದಿವಸ ಇವರ ಈ ರೀತಿಯ ಧ್ಯಾನ ಭಗವಂತನಿಗೆ ನೈವೇದ್ಯ ಕೂಡ ತಯಾರಿ ಮಾಡೋದು ಮನಸ್ಸಿನಲ್ಲೇ. ಎಲ್ಲವೂ ಕೂಡ ಅವರು ಬಾಹ್ಯವಾಗಿ ಅಲ್ಲಿ ಒಂದು ಅಡುಗೆ ಕೋಣೆ ಸ್ಥಾಪನೆ ಮಾಡಿ ಅಲ್ಲಿ ಪಾತ್ರೆಗಳು ಇಟ್ಕೊಂಡು, ಫ್ರಿಡ್ಜ್ ಇಟ್ಕೊಂಡು, ಮಿಕ್ಸಿ ಇಟ್ಕೊಂಡು, ನಮ್ಗೆ 105 ಪದಾರ್ಥಗಳು ಬೇಕು ನಮ್ಗೆ. ಸೊ ಇದು ಬೇಕು, ಇದು ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಮಾಡ್ಬೇಕು, ಎಲ್ಲವೂ ಬೇಕು. ಅಥವಾ ಒಂದು ನೀರು ಸೌಲಭ್ಯ ಬೇಕು, ಎಲ್ಲ ಒಂದು ಶುಚಿಯಾಗಿರ್ಬೇಕು, ಎಲ್ಲ ಬೇಕು. ಆದ್ರೆ ಈ ವ್ಯಕ್ತಿ ಹೇಳ್ತಾ ಇದ್ರು ಆ ರೀತಿ ಅಲ್ಲ, ಈ ರೀತಿ ಪ್ರತಿ ದಿವಸ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದು, ನಾನು ಕೇವಲ ಗೋದಾವರಿ ನದಿ ಮಾತ್ರ ಅಲ್ಲ, ಇವರು ಎಲ್ಲ ನದಿಗಳು, ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಸೊ ಎಲ್ಲ ಈ ಪವಿತ್ರ ನದಿಗಳು, ಇನ್ನ ಎಷ್ಟೋ ಪವಿತ್ರ ನದಿಗಳಿದೆ, ಅದರಲ್ಲಿ ಇದು ಮುಖ್ಯವಾದದ್ದು. ಸೊ ಎಲ್ಲಕ್ಕೂ ಕೂಡ ಇವ್ರು ಹೋಗಿ ಅಲ್ಲಿ ಒಂದು ಚಿನ್ನದ ಕೊಡಪಾನನೋ ಇಲ್ಲ ಅಂದ್ರೆ ಒಂದು ಸಿಲ್ವರ್, ಬೇರೆ ಬೇರೆ ಗೋಲ್ಡ್, ಸಿಲ್ವರ್, ಬ್ರಾನ್ಸ್, ಸೊ ಬೇರೆ ಬೇರೆ ಇದರಲ್ಲಿ ಮುಖ್ಯವಾಗಿ ಗೋಲ್ಡ್, ಸಿಲ್ವರ್. ಸೊ ಹೇಳ್ತಾರೆ ಆ ರೀತಿ ಒಂದು ಇದರಲ್ಲಿ ಬಿಂದಿಗೆಗಳಲ್ಲಿ ಕೊಡಪಾನದಲ್ಲಿ ಅವರು ನೀರನ್ನು ತೆಗೆದುಕೊಂಡು ಅವರ ಭಗವಂತನಿಗೆ ಅಭಿಷೇಕ, ಸ್ನಾನ ಮಾಡಿಸೋದು. ಸೊ ಆ ರೀತಿಯ ಅವರ ಯೋಚನೆ. ಮತ್ತೆ ಆ ರೀತಿ ಎಲ್ಲ ಮಾಡಿ ಎಲ್ಲ ವಿಧಿಯಾಗಿ ಏನು ಶಾಸ್ತ್ರದಲ್ಲಿದೆ ಈ ರೀತಿ ಮಾಡಬೇಕು ಅಂತ. ಸೊ ಅದೆಲ್ಲವನ್ನು ಕೂಡ ಅವರು ಮನಸ್ಸಿನಲ್ಲೇ ಎಲ್ಲವನ್ನು ಮುಗಿಸ್ತಾ ಇದ್ರು. ಸೊ ಎಲ್ಲ ಮಾಡಿ ಕೊನೆಗೆ ಭಗವಂತನ ನೈವೇದ್ಯ, ಭಗವಂತನಿಗೆ ಇವತ್ತು ನಾವು ಈ ರೀತಿಯ ಒಂದು ಔತಣ, ಈ ರೀತಿಯ ಒಂದು ಆಹಾರ, ಈ ರೀತಿಯ ಒಂದು ಸಿಹಿ, ಸೊ ಅವರು ತಯಾರಿ ಮಾಡಿ ಭಗವಂತನಿಗೆ ಆಚರಿಸ್ತಾರೆ. ಸೊ ಅದು ಹೇಳ್ತಾರೆ, ಇದು ಒಬ್ಬರದು ಯಾವತ್ತೋ ಒಂದ್ಸಲನೋ ಯಾವಾಗೋ ಒಂದು ಮಾಡೋ ಕ್ರಿಯೆ ಅಲ್ಲ, ಪ್ರತಿನಿತ್ಯದ ಕ್ರಿಯೆ. ಹೇಗೆ ನಾವು ಭಗವಂತನ ಮೂರ್ತಿ ಪೂಜೆ ಮಾಡೋದು ಪ್ರತಿನಿತ್ಯವಾಗಿ ಮಾಡಬೇಕು, ಅದು ಇಷ್ಟೆಷ್ಟು ಸಮಯಕ್ಕೆ ಮಾಡಬೇಕು. ಪರ್ಟಿಕ್ಯುಲರ್ಲಿ ಭಗವಂತನ ಪೂಜಾ ವಿಧಾನದಲ್ಲಿ ಶುಚಿತ್ವ ಮತ್ತೆ ಸಮಯ, ಕ್ಲೀನ್ಲಿನೆಸ್, ಟೈಮ್ಲಿನೆಸ್ ಹೇಳ್ತಾರೆ. ಆ ನಿರ್ದಿಷ್ಟ ಸಮಯಕ್ಕೆ ಆಗ್ಬೇಕು,
ಇವಾಗ ಯಾರಾದ್ರೂ ದೊಡ್ಡ ಅತಿಥಿ ನಿಮ್ಮ ಮನೆಗೆ ಬಂದ್ರೆ ನೀವೇನ್ ಮಾಡ್ತೀರಾ? ಅವ್ರಿಗೆ ತುಂಬಾ ಜಾಗರೂಕವಾಗಿ ಅವ್ರಿಗೇನ್ ಬೇಕು, ಸಮಯ ಸಮಯಕ್ಕೆ ಅವ್ರಿಗೇನ್ ಬೇಕು ಇದರಲ್ಲಿ ಇರ್ತೀರಾ. ಸೊ ಹಾಗೆ ಭಗವಂತನು ಪರಮಪುರುಷನು ನಮಗೆ ದೇವಾಲಯದಲ್ಲೋ ಇಲ್ಲಿ ಮನೆಯಲ್ಲೋ ಆ ರೀತಿ ಒಂದು ಬಂದಾಗ ನಾವು ಸಮಯದಲ್ಲಿ ಅವನಿಗೆ ಆ ಪೂಜೆ ಮಾಡ್ಬೇಕು ಅವನಿಗೆ, ಮತ್ತೆ ಅಷ್ಟೊಂದು ಶುಚಿತ್ವದಲ್ಲಿ ಮಾಡ್ಬೇಕು ಅವನಿಗೆ. ಸೊ ಇದು ಮುಖ್ಯ. ಅದ್ರ ಜೊತೆಗೆ ಎಷ್ಟೋ ಇದೆ. ಸೊ ಇವರು ಅದೆಲ್ಲವನ್ನು ಪ್ರತಿನಿತ್ಯ ಮಾಡ್ತಾರೆ. ಮಾಡ್ತಾ 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 ಒಂದು ದಿವಸ ಹೇಳ್ತಾರೆ, ಅವರು ಭಗವಂತನಿಗೆ ಒಂದು ಸಿಹಿ ಸ್ವೀಟ್ ರೈಸ್, ಪರಮಾನ್ನ ಅದನ್ನು ತಯಾರಿ ಮಾಡ್ತಾರೆ. ಸೊ ಆ ತಯಾರಿ ಮಾಡುವಾಗ ಅವರ ಇದ್ದ ಧ್ಯಾನದಲ್ಲಿ ಅವರಿಗೆ ಅವತ್ತನ್ಸಿದ್ದು, ಇದು ಪರಮಾನ್ನ ಸ್ವಲ್ಪ ತಣ್ಣಗಾಗ್ಬೇಕು, ಆವಾಗಲೇ ಅದರ ರುಚಿ ಹೆಚ್ಚು, ಇನ್ನ ಹೆಚ್ಚು ಭಗವಂತನಿಗೆ ಅರ್ಪಣೆ ಮಾಡಿದಾಗ. ಅದಾಗಿದ್ಯಾ ಅನ್ನೋದಕ್ಕೆ ಅವರ ಬೆರಳಿನಲ್ಲಿ, ಸೊ ಬೆರಳಿನಲ್ಲಿ ಕೂಡ ನಾವು ಭಗವಂತನಿಗೆ ಈ ಬೆರಳಿನ ತುದಿಯನ್ನು ಮುಟ್ಟೋದಿಲ್ಲ. ಯಾಕಂದ್ರೆ ತುದಿ ಅಂದ್ರೆ ಅದು ಉಗುರು ಇರುತ್ತೆ, ಉಗುರು ಅಂದ್ರೆ ಮತ್ತೆ ಅಲ್ಲಿ ಎಲ್ಲ ಕಸ ಎಲ್ಲ ತುಂಬಿರುತ್ತೆ. ಅದಕ್ಕೆ ನಾವು ಮುಟ್ಬೇಕಂದ್ರೂ ಕೂಡ ಅದನ್ನ ಸ್ವಲ್ಪ ಬೇರೆ ಇದರಲ್ಲಿ ಮಧ್ಯೆ ಬೆರಳಲ್ಲಿ ಇದರಲ್ಲಿ ಸ್ವಲ್ಪ ಇದು ಮಾಡ್ಬೋದು ಅಷ್ಟೇ. ಇಲ್ಲಾಂದ್ರೆ ಅದನ್ನ ಸಪರೇಟ್ ಒಂದು ಇದರಲ್ಲಿ ಏನಾದ್ರು ಒಂದು ಸ್ಪೂನಲ್ಲಿ ತೆಗೆದು ಅದ್ರಲ್ಲಿ ನಾವು ಅದನ್ನ ಮುಟ್ಬೋದು. ಅದು ಓಕೆ ತಣ್ಣಗಾಗಿದ್ಯಾ ಇಲ್ಲ ಬಿಸಿ ಆಗಿದ್ಯಾ ಆ ರೀತಿ. ಸೊ ಎನಿವೆ ಈ ರೀತಿಯಲ್ಲಿ ಅವರು ಟೆಸ್ಟ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಸೊ ಪರೀಕ್ಷೆ ಮಾಡುವಾಗ ಹೇಳ್ತಾರೆ, ಅವ್ರು ಮಾಡಿದ್ದೆ ಅವ್ರಿಗೆ ನಿಜವಾಗ್ಲೂ ಅವ್ರ ಕೈಗೆ, ಅವ್ರ ಬೆರಳಿಗೆ ಒಂದು ಅದು ಬಿಸಿ ಮುಟ್ಟು. ಆಕ್ಚುಲಿ ಅವ್ರು ಇಷ್ಟವರೆಗೂ ಮಾಡ್ತಾ ಇದ್ದ ಎಲ್ಲ ಕಾರ್ಯಗಳು ಮನಸ್ಸಿನಲ್ಲಿ, ಆದರೆ ಅದು ಎಷ್ಟು ತೀವ್ರವಾಗಿ ಮಾಡಿದ್ರು ಅಂದ್ರೆ ಅವ್ರು ಹೇಳ್ತಾರೆ ಅದು ಅವ್ರಿಗೆ ಹೊರಗಿನ ಬಾಹ್ಯವಾಗಿ ಕೂಡ ಅದು ವ್ಯಕ್ತವಾಗ್ತದೆ. ಸೊ ನಂತರ ಅದು ಭಕ್ತಿರಸಾಮೃತ ಸಿಂಧುವಲ್ಲಿ ಹೇಳೋದು, ಭಗವಂತನು ನಾರಾಯಣನು ಇದನ್ನು ನೋಡ್ತಾ ವೈಕುಂಠದಲ್ಲಿ ಅವನು ನಗ್ತಾನೆ. ಅವಾಗ ಲಕ್ಷ್ಮೀದೇವಿ ಕೇಳ್ತಾರೆ, ಏನಾಯ್ತು ನಿಮ್ಗೆ? ಏನು ಕಾರಣವಿಲ್ಲದೆ ಏನೋ ನಗ್ತಾ ಇದ್ದೀರಾ? ಏನು ಕಾರಣ ಇರೋದಿಲ್ಲ, ಏನೋ ಕಾರಣ ಇರುತ್ತೆ, ಏನ್ ಕಾರಣ? ಸೊ ಅವ್ರು ಹೇಳ್ತಾರೆ, ನಿಂಗೆಲ್ಲ ಗೊತ್ತಾಗುತ್ತೆ ವಿಷಯ ಅಂತ ಹೇಳಿ ಆ ಸಮಯದಲ್ಲೇ ಆ ಒಂದು ವೈಕುಂಠ ವಿಮಾನವನ್ನು ಕಳಿಸಿ ಆ ಬ್ರಾಹ್ಮಣ ಯಾರು ಭಕ್ತನು ಈ ರೀತಿಯ ಆಚರಣೆಯಲ್ಲಿ ಇರ್ತಾರೆ ಅವರನ್ನು ವೈಕುಂಠ ಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಎನಿವೆ, ಸೊ ಇಲ್ಲಿ ಹೇಳಿದ್ದು ಇದು ನಾರದರು ಈ ರೀತಿ ಭಕ್ತಿ ಮಾರ್ಗ ಅನ್ನೋದು ಬಹಳ ಪ್ರಬಲವಾದದ್ದು. ಸೊ ಇಲ್ಲಿ ನಾವು ಭಗವಂತನನ್ನು ಕೊಟ್ಟಿರೋ ರೀತಿಯಲ್ಲಿ ಸಾಧ್ಯ ಆದಲ್ಲಿ ಎಷ್ಟಾಗುತ್ತೆ ಮಾಡಬೇಕು. ಆಗ್ಲಿಲ್ಲ ನಾವು ಮನಸ್ಸಿನಲ್ಲೂ ಕೂಡ ಅದನ್ನು ಭಗವಂತನನ್ನು ಧ್ಯಾನಿಸುತ್ತಾ, ಭಗವಂತನ ಮಂದಿರಕ್ಕೆ ಹೋಗ್ತೇವೆ, ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಮೂರ್ತಿ ನೋಡಿದ್ದೇವೆ ನಾವು. ಸೊ ಇಲ್ಲ ಅಂದ್ರೆ ಈಗ ಎಲ್ಲ ನಮಗೆ ಅವೈಲಬಿಲಿಟಿ ಇದೆ, ಎಲ್ಲ ಝೂಮ್ ಅಲ್ಲೋ ಯೂಟ್ಯೂಬ್ ಅಲ್ಲೆಲ್ಲ ಭಗವಂತನ ದಿವ್ಯ ಮೂರ್ತಿ, ನಾವು ಅದನ್ನು ಸ್ಮರಿಸ್ತಾ ಭಗವಂತನ ರೂಪವನ್ನು ನಾವು ಎಲ್ಲ ಸೇವೆಗಳನ್ನು ಏನು ಒಂದು ಶಾಸ್ತ್ರದಲ್ಲಿ ಹೇಳಿದೆ, ಇಲ್ಲಿ ನಾವು ಕೇಳ್ತಾ ಇದ್ದೀವಿ, ನಾರದರು ಹೇಳ್ತಾ ಇರೋದು, ಈ ರೀತಿ ನಾವು ಮಾಡ್ಬೋದು, ಅಭ್ಯಾಸ ಮಾಡ್ಬೋದು. ಸೊ ಅದು ಇದ್ರೆ ಸಾಧ್ಯ ಆದ್ರೆ ಬಾಹ್ಯವಾಗಿ ಮಾಡ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಗೆ ಆಗೋದಿಲ್ಲ, ನಮಗೆ ನಮ್ಮ ಒಂದು ಆರೋಗ್ಯ ಸ್ಥಿತಿನೋ ಇಲ್ಲಾಂದ್ರೆ ಇನ್ನೊಂದು ಸ್ಥಿತಿನೋ ಇಲ್ಲ ಅಷ್ಟೊಂದು ಸಾಮಗ್ರಿಗಳನ್ನು ಪಡೆಯೋದು ಎಲ್ಲ ಕಷ್ಟ ಆಗ್ಬೋದು. ಸೊ ಅವಾಗ ನಾವು ಅದನ್ನ ಒಂದು ಎಷ್ಟು ಮಟ್ಟಿಗೆ ನಮಗಾಗತ್ತೆ ಅಷ್ಟರ ಮಟ್ಟಿಗೆ ಆದ್ರೂ ಮಾಡ್ಬೇಕು. ಅಷ್ಟರ ಮಟ್ಟಿಗೆ ಚಿತ್ರದ ರೂಪದಲ್ಲದು ಭಗವಂತನ ಪೂಜೆ ಮಾಡ್ಬೋದು. ಮತ್ತೆ ಬಾಕಿ ಸಮಯದಲ್ಲಿ ಕೂಡ ನಾವು ಈ ರೀತಿ ಕೂಡ ಮಾಡಬಹುದು ಅಂತ ಇಲ್ಲಿ ಒಂದು ನಾರದರ ಒಂದು ನಿರ್ದೇಶ. ನಂತರ ಅವ್ರಿಗೆ ಹೇಳ್ತಾ ಇದ್ರೆ, ಹೀಗೆ ಯಾವ ವ್ಯಕ್ತಿಯು ದೇಹ ಮನಸ್ಸು ಮಾತುಗಳಿಂದ, ನಮಗೆ ದೇಹ ಇದೆ, ನಮಗೆ ಮನಸ್ಸಿದೆ, ನಮಗೆ ನಮ್ಮ ಮಾತಿದೆ, ಇದರಿಂದಲೇ ನಮ್ಮ ಎಲ್ಲ ಚಟುವಟಿಕೆಗಳಾಗೋದು. ನಾವು ಮನಸ್ಸಿನಲ್ಲಿ ಫಸ್ಟ್ ಯೋಚನೆ ಮಾಡ್ತೇವೆ, ಅದ್ರ ಬಗ್ಗೆ ಮಾಡ್ತಾ ಇರ್ತೇವೆ, ಮತ್ತೆ ಬಾಯಲ್ಲಿ ಬಂದ್ಬಿಡ್ಬೋದು ಅದು, ಮತ್ತೆ ಅದು ಕಾರ್ಯಗತವಾಗಿ ನಮ್ಮ ದೇಹದಿಂದ ಮಾಡ್ತೇವೆ ನಾವು. ಸೊ ಈಗ ಹೇಳ್ತಾ ಇದ್ರೆ ಹೇಗೆ ಅದು ಮನಸ್ಸ, ಕಾಯ, ವಾಚ, ಸೊ ಈ ಮೂರು ರೀತಿಯಲ್ಲಿ ನಾವು ಕೆಲಸ ಮಾಡೋದು, ನಾವು ನಮ್ಮ ಕರ್ಮಗಳಾಗೋದು. ಸೊ ಇದನ್ನು ಪ್ರಾಮಾಣಿಕವಾಗಿಯೂ ಗಂಭೀರವಾಗಿಯೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆಯೋ ಮತ್ತು ವಿದ್ಯುಕ್ತವಾದ ಭಕ್ತಿ ಚಟುವಟಿಕೆಗಳಲ್ಲಿ ಎಡೆಬಿಡದೆ ತೊಡಗಿರುತ್ತಾನೆಯೋ ಅವನ ಬಯಕೆಯನ್ನು ಭಗವಂತನು ಪೂರೈಸುತ್ತಾನೆ ಅಂತ ಕೇಳ್ತಾರೆ. ಈ ರೀತಿ ನಾವು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನವಾದ್ರೆ ನಾವು ಮುಕ್ತರಾಗ್ಬಿಡ್ತೇವೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ಅಕಸ್ಮಾತ್ ಯಾರಾದರೂ ವ್ಯಕ್ತಿಗೆ ಆ ರೀತಿ ಇಚ್ಛೆ ಇದ್ರೂ ಕೂಡ ಅದು ಕೂಡ ಭಗವಂತನು ಪೂರೈಕೆ ಮಾಡ್ತಾನೆ. ಆ ಭಕ್ತನು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಬಯಸಿದರೂ ಆ ಫಲಗಳು ಅವನಿಗೆ ದೊರಕುತ್ತವೆ. ಸೊ ನಾರದರು ಮತ್ತೆ, ಯಾಕಂದ್ರೆ ಧ್ರುವ ಮಹಾರಾಜನಿಗೆ ಇಚ್ಛೆ ಇತ್ತು, ಈ ರೀತಿ ನನಗೆ ಪಡಿಬೇಕು ಒಂದು ದೊಡ್ಡ ಸ್ಥಾನ, ನನ್ನ ತಂದೆ, ನನ್ನ ತಾತ, ಮುತ್ತಜ್ಜ ಅವರಿಗಿಂತ ಹೆಚ್ಚು ಸ್ಥಾನವನ್ನು ಅಂತ. ಸೊ ಅದನ್ನು ಪೂರೈಕೆಗೋಸ್ಕರ ಅವರು ಕಾರ್ಯದಲ್ಲಿ ತೊಡಗ್ತಾರೆ. ಸೊ ನಾರದರು ಹೇಳ್ತಾರೆ, ಇಲ್ಲ ಸಿಗುತ್ತೆ, ಅದು ಏನು ಇಚ್ಛೆ ಇದ್ರು ಬಯಕೆ ಇದ್ರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ.
ಸೊ ಅಲ್ಲಿ ತೀವ್ರೇಣ ಅಂತ ಅಲ್ಲಿ ನಾವು ಕೇಳೋದು. ನಾವು ತೀವ್ರೇಣ ಅಂದ್ರೆ ಭಕ್ತಿ ತುಂಬಾ ಇದರಿಂದ ಏನ್ ಹೇಳೋದು, ತೀವ್ರ ಸೀರಿಯಸ್ ಆಗಿ ಮಾಡೋದು. ಸೊ ಅದೇ ರೀತಿ ಇಲ್ಲೂ ಕೂಡ ಹೇಳ್ತಾ ಇರೋದು. ಇಲ್ಲಿ ಪ್ರಾಮಾಣಿಕನು ಗಂಭೀರನು ಒಬ್ಬ ವ್ಯಕ್ತಿ ಇದನ್ನು ಆಚರಿಸಿದ್ರೆ ಅವನಿಗೆ ಪರಿಪೂರ್ಣತೆ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲಿ ಆದ್ರೆ ಅವ್ರು ಹೇಳ್ತಾರೆ ಮತ್ತೆ ತಿಳಿಸ್ತಾರೆ, ಆದ್ರೆ ನಿಜವಾದ ಗುರಿ ಅಂದ್ರೆ ವ್ಯಕ್ತಿಯು ಮೋಕ್ಷದ ವಿಷಯದಲ್ಲಿ ಹೆಚ್ಚು ಗಂಭೀರವಾಗಿದ್ದರೆ ಅಲೌಕಿಕವಾದ ಪ್ರೇಮ ಸೇವಾ ಪ್ರಕ್ರಿಯೆಯಲ್ಲಿ ಅವನು ನಿರತನಾಗಬೇಕು. ದಿನದ 24 ಗಂಟೆಯು ದಿವ್ಯವಾದ ಆನಂದದಲ್ಲಿ ಮುಳುಗಿರಬೇಕು. ಇಂದ್ರಿಯ ಕಾಮನೆಗಳಿಗೆ ಸಂಬಂಧಿಸಿದ ಸಮಸ್ತ ಚಟುಗಳಿಂದ ಖಂಡಿತವಾಗಿಯೂ ದೂರವಾಗಿರಬೇಕು. ಸೊ ಈ ಭಕ್ತಿ ಮಾರ್ಗದಲ್ಲಿ ಇದನ್ನು ನಾವು ಇದನ್ನು ಬಿಡಬೇಕು, ಈ ನಿಯಮಗಳನ್ನು ಪಾಲನೆ ಮಾಡಬೇಕು. ಹಾಗೆಯೇ ನಮಗೆ ಪರಿಪೂರ್ಣತೆ, ಭಗವಂತನ ಅನುಗ್ರಹ ಸಿಗೋದು. ಮೋಕ್ಷದ ಹಂತವನ್ನು ಮೀರಿ ಮೇಲೇರಿದಾಗ ಮಾತ್ರ ಅವನು ಒಡನೆಯೇ ಭಗವಂತ ಅನುಚರರಲ್ಲಿ ಒಬ್ಬನಾಗುತ್ತಾನೆ. ಇಲ್ಲಾಂದ್ರೆ ಭಗವಂತನು ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ. ಭಗವಂತನ ಹೇಳ್ತಾನೆ, ಎಲ್ಲರೂ ಕೂಡ ನನ್ನ ಹಾದಿಯಲ್ಲೇ ಇದ್ದಾರೆ, ಎಲ್ಲರೂ ನಾನೇ ಅನುಗ್ರಹಿಸೋದು ಪ್ರತಿಯೊಬ್ಬರು, ಯಾವ ಇಚ್ಛೆಯನ್ನು ಯಾವ ಇದನ್ನು ಕೂಡ. ಸೊ ಒಬ್ಬರು ನಾವು ಕೆಳಮಟ್ಟದ ಹಂತದಲ್ಲಿದ್ದಾಗ ಭೌತಿಕ ಇಚ್ಛೆಗಳಿದೆ, ನಮ್ಗೆ ಇಂದ್ರಿಯ ಕಾಮನೆಗಳಿದೆ. ಸೊ ಅದು ಭಗವಂತ ಅನುಗ್ರಹಿಸ್ತಾನೆ. ಇಲ್ಲ ನಾವು ಸ್ವಲ್ಪ ಮೇಲ್ ಬಂದು ಇದು ಬೇಡ, ಇದು ನನಗೆ ಸ್ವಲ್ಪ ಜ್ಞಾನ ಬೇಕು, ನನಗೆ ಈ ಭೌತಿಕ ಜಗತ್ತಿಂದ ಮುಕ್ತಿ ಬೇಕು ಅಂತ ಇಚ್ಛೆ ಪಟ್ರೆ ಭಗವಂತನ ಅದು ಕೂಡ ಅನುಗ್ರಹಿಸ್ತಾನೆ. ಇಲ್ಲ ನಮ್ಗೆ ಇದೇನು ಬೇಡ, ನಮ್ಗೆ ಕೇವಲ ಭಕ್ತಿ ಬೇಕು ಅಂತ ಮಾಡಿದ್ರೆ ಭಗವಂತನ ಕೃಪೆ, ಭಗವಂತನ ಕರುಣೆ, ಭಗವಂತನ ಒಂದು ಸಂಬಂಧ ನನಗೆ ಅದರಲ್ಲೇ ನಾನು ಯಾವಾಗ್ಲೂ ಸಿದ್ಧನಾಗಿರ್ಬೇಕು ಅಂತ ಅದು ಕೂಡ ಭಗವಂತನ. ಸೊ ಇದು ಹೇಳ್ತಾರೆ, ಇದನ್ನ ಭಗವಂತನು ಪಕ್ಷಪಾತನಲ್ಲ, ಭಗವಂತ ನಮ್ಮ ಇಚ್ಛೆಯ ಮೇಲೆ ಭಗವಂತ ನಮಗೆ ಕೊಡುವಂಥದ್ದು. ಆದರೂ ಭಗವಂತನ ತಿಳಿಸೋದು ಇಲ್ಲಿ ನಾರದರ ಮುನಿಗಳು ತಿಳಿಸ್ತಾ ಇರೋದು, ನಾವು ಭಗವಂತನ ನಿತ್ಯ ಭಕ್ತಿ ಸೇವೆಯನ್ನು ಯಾಚಿಸಬೇಕು, ಬೇರೆ ಏನು ಮಾಡಬಾರ್ದು ನಾವು ಅಂತ ಹೇಳ್ತಾ ಇದ್ದಾರೆ. ಈ ನಿರ್ದಿಷ್ಟ ವಿಮುಕ್ತಿ ಮೋಕ್ಷದ ಸಲುವಾಗಿ ವ್ಯಕ್ತಿಯು ನೇರವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕೆಂದು ನಾರದರು ಸೂಚಿಸುತ್ತಾರೆ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಹೇಳ್ತೀರಾ ನೋಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಕೃಷ್ಣ ಪ್ರಭುಜಿ. ಪ್ರಣಾಮಗಳು, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ